ನಗರದ ಬುಳ್ಳಾರ ಎಮ್ಮೆಕೆರೆಯಲ್ಲಿ ಸುಮಾರು 80 ವರ್ಷಗಳಿಂದ ಸಾಂಪ್ರದಾಯಿಕವಾಗಿ ನಡೆದುಕೊಂಡು ಬರುತ್ತಿದ್ದ ಶ್ರೀ ಸತ್ಯನಾರಾಯಣ ಪೂಜೆ ಹಾಗೂ ಏಕಹಾ ಭಜನೆ ವಿಜೃಂಭಣೆಯಿಂದ ನಡೆಯಿತು. ಆದರೆ ಜಾಗದ ವಿಚಾರದಲ್ಲಿ ಕೋರ್ಟ್ ತಡೆಯಾಜ್ಞೆಯ ಕಾರಣದಿಂದಾಗಿ ರಸ್ತೆಯ ಮಧ್ಯೆಯೇ ಕಾರ್ಯಕ್ರಮ ನಡೆಯಬೇಕಾಗಿ ಬಂದಿದ್ದು ಭಕ್ತರ ಬೇಸರಕ್ಕೆ ಕಾರಣವಾಯಿತು. ಸತ್ಯನಾರಾಯಣ ಭಜನಾ ಮಂದಿರ ಎಮ್ಮೆಕೆರೆ ಬಳ್ಳಾರದಲ್ಲಿ ಸುಮಾರು 80 ವರ್ಷಗಳಿಂದ ಸತ್ಯನಾರಾಯಣ ಪೂಜೆ ಹಾಗೂ ಏಕಹಾ ಭಜನೆ ಮಹೋತ್ಸವ ಸರಾಗವಾಗಿ ನಡೆದುಕೊಂಡು ಬರುತ್ತಿದ್ದು ಊರವರು ಹಾಗೂ ಪರವೂರ ಸಹಕಾರದಿಂದ ಸುಂದರವಾದ ಭಜನಾ ಮಂದಿರ ನಿರ್ಮಾಣವಾಗಿತ್ತು. ಸುಮಾರು 80 ವರ್ಷಗಳಿಂದಲೂ ದೇವತಾ ಕಾರ್ಯಗಳು ಊರ ಪರವೂರರ ಸಹಕಾರದಿಂದ ಅದ್ದೂರಿಯಾಗಿ ನಡೆದುಕೊಂಡು ಬರುತ್ತಿದ್ದು ಈ ಬಾರಿಯ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು. ಆದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ದೇವಳದ ಜಾಗದ ವಿಚಾರದಲ್ಲಿ ಉಂಟಾಗಿರುವ ತಕರಾರು ಈ ಬಾರಿಯ ಕಾರ್ಯಕ್ರಮಕ್ಕೆ ಅಡ್ಡಿಯುಂಟು ಮಾಡಿರುವುದು ಭಕ್ತಾದಿಗಳ ಹಾಗೂ ಕಾರ್ಯಕ್ರಮ ಆಯೋಜಕರಿಗೆ ಬೇಸರವನ್ನುಂಟು ಮಾಡಿದೆ. ಕಾರ್ಯಕ್ರಮಗಳಿಗೆ ಊರ ಪರವೂರ ಸಹಕಾರವಿದ್ದರೂ ಭಜನಾ ಮಂದಿರದಲ್ಲಿ ದೇವರ ಕಾರ್ಯಕ್ರಮಗಳು ನಡೆಸಲಾಗದೆ ಸತ್ಯನಾರಾಯಣ ಪೂಜೆ ಮತ್ತು ಏಕಹಾ ಭಜನೆ ಕಾರ್ಯಕ್ರಮಗಳನ್ನು ಸಾರ್ವಜನಿಕರು ಸಾಗುವ ರಸ್ತೆಯ ಮಧ್ಯೆ ನಡೆಸಲಾಯಿತೆಂದು ಭಕ್ತರು ಬೇಸರ ವ್ಯಕ್ತಪಡಿಸಿದ್ದಾರೆ. ಕೆಲವರು ತಡೆ ಬಂದಿದ್ದಾರೆ, ಐಕ್ ಸ್ಟೇಲ ಬಾರ್ದೇರಿ ಐಗೋಸ್ಕರ ನಮ್ಮ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ದು ಆ ಪೊಲೀಸ್ ಲೈನ್ ಉಂಟದು ನಮ್ಮ ಈ ಕಾರ್ಯಕ್ರಮ ಮನ್ಪುನ ಮಾರ್ಗಾಡು ಮನ್ಪಿನ ಪರಿಸ್ಥಿತಿ ನಮಕ್ ಇನ್ನು ನಿರ್ಮಾಣ ಆತುಂಡು ಅಂಚನೆ ಆ ಮಾರ್ಗಾಡು ದ ಅಪದ ಮೆಟ್ಟಿನ ಜಾಗನು ನಮ್ಮ ಏರು ಅನ್ಯ ಧರ್ಮದ ಕ್ರಿಶ್ಚಿಯನ್ ದಕಲು ಒಂಜಿ ನಮಕ್ ಒಂಜಿ ಸಭೆಗೆ ಪ್ರೋಗ್ರಾಮ್ಗೆ ಜಾಗ ಕೊಡ್ತೇರು. ಈ ನಮ್ಮ ಧರ್ಮದಕಲು ಈ ಮಂದಿರದ ಕಾರ್ಯಕ್ರಮ ಫುಲ್ ತಡೆ ಮನ್ಪುನಕ್ಕೆ ಒಂಜಿ ಮಲ್ಲ ರೀತಿಡು ಅಡ್ಡ ಬರುವುದಿಲ್ಲ. ಈ ಕುರಿತು ಮಾತನಾಡಿದ ಭಕ್ತರು ಅನಾದಿ ಕಾಲದ ಹಿರಿಯರಿಂದಲೂ ಅತ್ಯಂತ ವೈಭವದಿಂದ ಭಜನಾ ಕಾರ್ಯಕ್ರಮಗಳು ನಡೆದುಕೊಂಡು ಬರುತ್ತಿದ್ದು ಕ್ಷುಲ್ಲಕ ಕಾರಣಕ್ಕೆ ದೇವಳದ ಕಾರ್ಯಕ್ರಮಗಳನ್ನು ರದ್ದುಗೊಳಿಸುವ ಸ್ಥಿತಿ ಬಂದೊದಗಿದೆ. ದೇವರ ಕಾರ್ಯಕ್ರಮಗಳನ್ನು ರದ್ದುಗೊಳಿಸುವುದು ಯಾವ ನ್ಯಾಯ ಎಂದು ಕಣ್ಣೀರಿಟ್ಟರು. 80 ವರ್ಷದಿಂದ ಇತ್ತಿನ ಮಂದಿರನ ಇನಿತ ಭಜನೆಯನ್ನು ಸಾಧಿಡಕಂತ ಮನ್ಪುಲಕ ಎಂಕ್ಲೆ ಪರಿಸ್ಥಿತಿ ಮಂತ್ ಕೊರಿಯರು ಎಂಕಲೆಗೆ ಇನಿತ ದಿನ ಎಂಕಲ ಹಿರಿಯ ಅಕ್ಕಲ ಮಂದಿರ ಆಮೇಲೆ ಸಾಧಿಕಂತ ಭಜನೆ ಮಲ್ಪಲಕ ಎಂಕ್ಲೆಲ್ಲಿ ಬಂತೇರು ನಂದು ಬಂತಿನ ಸಂಬಂಧ ಸರಿ ತೋಜುಂಡ ಅಕ್ಲೆಗೆ ದೇವರನ ಕೆಲಸವನ್ನು ಈ ಥರ ಮನ್ಪುನೊಂಜಿ ಸಮ ತೋಜುಂಡ. ಕೋರ್ಟ್ ತಡೆಯಾಜ್ಞೆಯ ಕುರಿತು ಮಾತನಾಡಿದ ಗಿರೀಶ್ ರಾವ್ ಬೋಸ್ನೆ ಅವರು ಪ್ರತಿ ವರ್ಷವೂ ದೇವರ ಕಾರ್ಯಕ್ರಮಗಳು ವೈಭವದಿಂದ ನಡೆದುಕೊಂಡು ಬರುತ್ತಿದ್ದು ಈ ವರ್ಷ ಕೋರ್ಟ್ ತಡೆಯಾಜ್ಞೆಯ ಕಾರಣದಿಂದ ನಾವು ರಸ್ತೆಯ ಮಧ್ಯೆಯೇ ಸತ್ಯನಾರಾಯಣ ಪೂಜೆ ಮತ್ತು ಏಕಹಾ ಭಜನೆಯನ್ನ ಮಾಡಿದ್ದೇವೆ. ನಾವು ಬೇರೇನನ್ನ ಕೇಳುತ್ತಿಲ್ಲ. ಇದು ಪೂರ್ವಜರು ನಡೆಸಿಕೊಂಡು ಬರುತ್ತಿದ್ದ ಪರಂಪರೆ, ಅದನ್ನ ಉಳಿಸಬೇಕೆಂದು ನಮ್ಮೆಲ್ಲರ ಆಸೆ. ಇದಕ್ಕೆ ಸಮಸ್ತ ಸಾರ್ವಜನಿಕರು ಸಹಕಾರ ನೀಡಬೇಕು ಎಂದರು. ವಾರ ಶನಿವಾರ ಎಂಕ್ಲು ಪೂಜೆ ಮಲ್ಪ ಇದೇ ಪ್ರಕಾರ ದುಂಬಲ ಎಂಕ್ಲು ಸಪ್ತಾಹ ಮಲ್ತದ ನಲ್ಲ ನೆಕ್ಸ್ಟ್ ಇಯರ್ ಎಂಕ್ಲಿಗೆ ಸಪ್ತಾಹ ಮಲ್ಪೇರು ಅವಕಾಶ ಕೊರಡು ಅವತ್ತಂದು ಎಂಗ್ಲ ಸ್ವಾಮಿ ನಕಲು ಬರ್ತದ ಅವಳು ಒಂಜಿ ಪ್ರೇಯರ್ ಮಲ್ಪೇರು ಅವಳ ಬರ್ಪನ ವರ್ಷ ಕೊರ ಸ್ವಾಮಿ ನಕಲು ನಮ್ಮ ಇತ್ತಿನ ಮಸ್ತ್ ಹಾಕ್ಲು ಅಪವಾದ ಪಾಡೊಂದಿಲ್ಲ ಓವೇ ಥರದ ಸ್ವಾಮಿ ನಕಲ ತೊಂದರೆ ಇಜ್ಜಿ ಇಂದು ಪೂರ ಎಂಕ್ಲಿಗೆ ತಡೆಗಟ್ಟದು ಎಂಕ್ಲಿಗೆ ಎಡ್ಡೆ ನೆಟ್ಟು ಸರ್ಕಾರ ಎಂಕ್ಲಿಗೆ ಕೋರ್ಟ್ದ ಮುಖಾಂತರ ಎಂಕ್ಲ ಸೈಡ್ಗೆ ಆದು ಎಂಕ್ಲ ಅವ್ರು ಭಜನೆ ಮಲ್ಪನ ಒಂಜಿ ಸುವ್ಯವಸ್ಥೆ ಆದ ಕೊರಡು ಬಂದು ಎಂಕ್ಲು ಮಾತಿರಲ್ಲ 10 ಸೆಮಿಸ್ಟರ್ ಬರುವಾದು ನಿಖಲ್ದಾಗ ಏನೊಂದಿಲ್ಲ. ಒಟ್ಟಿನಲ್ಲಿ 10 ಕಿರಿಕಿರಿಗಳ ನಡುವೆ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ವೈದಿಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆದವು. ಮುಂದಿನ ವರ್ಷದ ಕಾರ್ಯಕ್ರಮಕ್ಕೆ ಯಾವುದೇ ಅಡೆತಡೆಗಳು ಎದುರಾಗದಿರಲಿ ಎನ್ನುವ ಆಶಯ ಭಕ್ತ ವರ್ಗದಿಂದ ವ್ಯಕ್ತವಾಯಿತು. ಶರಸಾಲಿಯನ್, ವಿ4 ನ್ಯೂಸ್ 24/7 ಮಂಗಳೂರು.